ಕಾಂತಾರ ಚಿತ್ರ ಹಿಟ್ ಹಾಕಿರುವುದು ತುಂಬಾ ಖುಷಿಯಾಗಿದೆ. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಕುಟುಂಬವಿಡೀ ಚಿತ್ರ ನೋಡಿ ಆಶೀರ್ವಾದ ಮಾಡಿರುವುದು ಇನ್ನಿಲ್ಲದ ಖುಷಿ ನೀಡಿದೆ ಅಂತ ಕಾಂತಾರ ಚಿತ್ರದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಹೆಗ್ಗಡೆ ಆಶೀರ್ವಾದ ಪಡೆದ ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸಿನಿಮಾ ಶುರುವಾಗುವ ಮುಂಚೆ ಆಶೀರ್ವಾದ ಪಡ್ಕೊಂಡಿದ್ದೇವೆ. ನಂತರ ಚಿತ್ರ ಯಶಸ್ವಿ ಬಳಿಕ ಮತ್ತೆ ಬಂದು ಹೆಗ್ಗಡೆ ಅವರಿಂದ ಆಶೀರ್ವಾದ ಪಡ್ಕೊಂಡಿದ್ದೇವೆ. ತುಳು ಭಾಷೆಯಲ್ಲಿ ಕೂಡ ಚಿತ್ರ ಶೀಘ್ರ ಹೊರಬರಲಿದೆ. ನಿರ್ಮಾಪಕರು ಚಿತ್ರದ ಡೇಟ್ ಅನೌನ್ಸ್ ಮಾಡ್ತಾರೆ. ಒಂದು ಚಿತ್ರ ಸೂಪರ್ ಹಿಟ್ ಆದಾಗ ಸಹಜವಾಗಿಯೇ ಟೀಕೆಗಳು ಬರುತ್ತೆ. ಎಲ್ಲರೂ ಸೂಪರ್ ಅಂತ ಹೇಳಲ್ಲ, ಒಬ್ಬರಾದ್ರೂ ಏನಾದರೂ ಹೇಳಿದರಷ್ಟೇ ಅದು ಸಿನಿಮಾ ಅಂತ ನಗೆ ಚಟಾಕಿ ಹಾರಿಸಿದ್ರು. ಕೇಳಿದ್ರಿ ನೀವು ಹಾಡು, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಂತ ಮಾಡಿರುವಂಥ ಹಾಡದು. ಸಿನಿಮಾ ಹಿಟ್ಟಾದಾಗ ಬರುವಂಥದ್ದು ಮಾಮೂಲಿ ಬರುವಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಒಂದಷ್ಟು ಜನ ಎಲ್ಲರೂ ಸೂಪರ್ ಅಂತ ಹೇಳೋದಲ್ಲ, ಯಾರಾದರೂ ಒಬ್ಬರು ಏನಾದರೂ ಒಂದು ಹೇಳಬೇಕಲ್ಲ, ಆ ಚರ್ಚೆ ಇದ್ದರೆ ಸಿನಿಮಾ ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ಅವ್ರು ಎಲ್ಲ ಆನ್ಸರ್ ಮಾಡಬೇಕು, ಅದನ್ನ ಅವರೇ ಮಾಡ್ತಾರೆ. ನಿರ್ಮಾಪಕರ ಕೆಲಸ, ಮ್ಯೂಸಿಕ್ ಡೈರೆಕ್ಟರ್ ಕೆಲಸ. ನನ್ನ ಕೆಲಸ ಮುಗಿದಿದೆ, ಇಲ್ಲಿ ಬಂದು ಆಶೀರ್ವಾದ ತೊಗೊಳ್ಳೋದಷ್ಟೇ ಬಾಕಿ ಇತ್ತು ಅಂದು. ಸೊ ಅದು ಮಾಡಿದ್ದೀವಿ ಇವಾಗ. ಹಾಗೆ ಹಾಡಿನ ಬಗ್ಗೆ ಕೇಳಿದ್ರಿ ನೀವು ಹಾಡು, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಂತ ಮಾಡಿರುವಂಥ ಹಾಡದು. ಸಿನಿಮಾ ಹಿಟ್ಟಾದಾಗ ಬರುವಂಥದ್ದು ಮಾಮೂಲಿ ಬರುವಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಒಂದಷ್ಟು ಜನ ಎಲ್ಲರೂ ಸೂಪರ್ ಅಂತ ಹೇಳೋದಲ್ಲ, ಯಾರಾದರೂ ಒಬ್ಬರು ಏನಾದರೂ ಒಂದು ಹೇಳಬೇಕಲ್ಲ, ಆ ಚರ್ಚೆ ಇದ್ದರೆ ಸಿನಿಮಾ ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ಅವ್ರು ಎಲ್ಲ ಆನ್ಸರ್ ಮಾಡಬೇಕು, ಅದನ್ನ ಅವರೇ ಮಾಡ್ತಾರೆ. ನಿರ್ಮಾಪಕರ ಕೆಲಸ, ಮ್ಯೂಸಿಕ್ ಡೈರೆಕ್ಟರ್ ಕೆಲಸ. ನನ್ನ ಕೆಲಸ ಮುಗಿದಿದೆ, ಇಲ್ಲಿ ಬಂದು ಆಶೀರ್ವಾದ ತೊಗೊಳ್ಳೋದಷ್ಟೇ ಬಾಕಿ ಇತ್ತು ಅಂದು. ಸೊ ಅದು ಮಾಡಿದ್ದೀವಿ ಇವಾಗ. ಹಾಗೆ